ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಪಿಂಪ್ರಿ ಚಿಂಚವಾಡ್ ಬಂಟರ ಸಂಘವು ಕಳೆದ 22 ವರ್ಷಗಳಿಂದ ಸಮಾಜ ಬಾಂಧವರನ್ನ ಒಗ್ಗೂಡಿಸಿಕೊಂಡು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜಿಸುತ್ತಾ ಬಂದಿದೆ. ಇದೇ ನಿಟ್ಟಿನಲ್ಲಿ ಈ ವರ್ಷವೂ ಸಂಘದ ಪದಾಧಿಕಾರಿಗಳು, ಯುವ ವಿಭಾಗ, ಮಹಿಳಾ ವಿಭಾಗದ ಹಾಗೂ ದಾನಿಗಳ ಸಹಕಾರದೊಂದಿಗೆ ಕ್ರೀಡಾಕೂಟವನ್ನು ಡಿಸೆಂಬರ್ 25, 2018ರಂದು ನಿಗ್ಟಿಯ ಮದನ್ ಲಾಲ್ ಡಿಂಗ್ರಾ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕ್ರೀಡೋತ್ಸವವನ್ನು ಸಾಂಘಿಕ ಮಟ್ಟದಲ್ಲಿ ಆಯೋಜಿಸುವ ಮೂಲಕ ನಮ್ಮ ಯುವ ಪೀಳಿಗೆಯಲ್ಲಿ ಕ್ರೀಡೆಯ ಬಗ್ಗೆ ಆಸಕ್ತಿ ಹುಟ್ಟಿಸುವ, ಪ್ರೋತ್ಸಾಹಿಸುವ ಉದ್ದೇಶ ನಮ್ಮದಾಗಿದ್ದು, ಭವಿಷ್ಯದಲ್ಲಿ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕೆಂಬ ಸಂಕಲ್ಪ ನಮ್ಮದಾಗಿದೆ. ಸಮಾಜ ಬಾಂಧವರೊಂದಿಗೆ ಪರಸ್ಪರ ಒಗ್ಗಟ್ಟನ್ನು ಕಾಯ್ದುಕೊಳ್ಳಲು, ಮಧುರ ಬಾಂಧವ್ಯವನ್ನು ಬೆಳೆಸುವಲ್ಲಿ ಇಂತಹ ಕ್ರೀಡಾಕೂಟಗಳು ಪೂರಕವಾಗಿದೆ ಎಂದು ಪಿಂಪ್ರಿ ಚಿಂಚವಾಡ್ ಬಂಟರ ಸಂಘದ ಅಧ್ಯಕ್ಷರಾದ ವಿಜಯ್ ಎಸ್ ಶೆಟ್ಟಿ ಕಟ್ಟಣಿಗೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪಿಂಪ್ರಿ ಚಿಂಚವಾಡ್ನ ಮೇಯರ್ ರಾಹುಲ್ ಗುಲಾಬ್ ರಾವ್ ಜಾಧವ್ ರವರು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿ ಬಲೂನು ಹಾರಿಸುವ ಮೂಲಕ ಕ್ರೀಡೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಅತಿಥಿಗಳಾಗಿ ಉಪಸ್ಥಿತರಿದ್ದ ಸಂಘದ ಕ್ರೀಡಾ ಸಮಿತಿ ಕಾರ್ಯಾಧ್ಯಕ್ಷ ದಿನೇಶ್ ಶೆಟ್ಟಿ ಉಜಿರೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಘವು ಪ್ರತಿ ವರ್ಷ ಕ್ರೀಡಾಕೂಟವನ್ನು ಆಯೋಜಿಸಿಕೊಂಡು ಸಮಾಜ ಬಾಂಧವರಲ್ಲಿ ಕ್ರೀಡಾಸಕ್ತಿ ಬೆಳೆಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಇಂದಿನ ಯಾಂತ್ರೀಕೃತ ಜೀವನದಲ್ಲಿ ದಿನನಿತ್ಯದ ದಿನಚರಿಯಲ್ಲಿ ದೇಹದ ವ್ಯಾಯಾಮ, ಯೋಗ, ಪ್ರಾಣಾಯಾಮಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಅಗತ್ಯ ಎಂದರು. ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬೋಸರಿ ಎಂಐಡಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಜೇಂದ್ರ ಪಾಂಡುರಂಗ ಕುಂಟೆ ಹಾಗೂ ಶಾಸಕ ಮಹೇಶ್ ದಾದಾ ಲಾಂಡ್ಗೆ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಸಂಘದ ಮಾಜಿ ಅಧ್ಯಕ್ಷರಾದ ಯರ್ಮಾಳ್ ವಿಶ್ವನಾಥ ಶೆಟ್ಟಿ, ಕೆ ಪದ್ಮನಾಭ ಶೆಟ್ಟಿ, ಮಾಜಿ ನಗರ ಸೇವಕರಾದ ಜಗದೀಶ್ ಶೆಟ್ಟಿ, ಪ್ರಸಾದ್ ಶೆಟ್ಟಿ, ಉಲ್ಲಾಸ್ ಶೆಟ್ಟಿ, ಪಿಂಪ್ರಿ ಚಿಂಚವಾಡ್ ತುಳುಕೂಟದ ಅಧ್ಯಕ್ಷ ಹರೀಶ್ ಶೆಟ್ಟಿ ಕುರ್ಕಾಲ್, ಸಂಘದ ಉಪಾಧ್ಯಕ್ಷ ರಾಜೇಶ್ ಶೆಟ್ಟಿ ಬೆಳ್ಳಾರೆ, ಪ್ರಧಾನ ಕಾರ್ಯದರ್ಶಿ ಅರುಣ್ ಶೆಟ್ಟಿ, ಕೋಶಾಧಿಕಾರಿ ಸುಧಾಕರ್ ಶೆಟ್ಟಿ ಪೆಲತ್ತೂರು, ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿ ಕಾರ್ಯಾಧ್ಯಕ್ಷ ವಿಶ್ವನಾಥ್ ಕೆ ಶೆಟ್ಟಿ, ಸಾಂಸ್ಕೃತಿಕ ಸಮಿತಿ ಕಾರ್ಯಾಧ್ಯಕ್ಷ ಡಾ ಸಮಿತ್ ಚೌಟ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಪ್ರಿಯಾ ಜೆ ಶೆಟ್ಟಿ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಆಕಾಶ್ ಜೆ ಶೆಟ್ಟಿ, ಕ್ರೀಡಾ ಸಮಿತಿ ಉಪ ಕಾರ್ಯಾಧ್ಯಕ್ಷ ನಿಧೀಶ್ ಶೆಟ್ಟಿ ನಿಟ್ಟೆ ಉಪಸ್ಥಿತರಿದ್ದರು. ಸಂಘದ ಸಮಿತಿ ಕಾರ್ಯಾಧ್ಯಕ್ಷ ದಿನೇಶ್ ಶೆಟ್ಟಿ ಉಜಿರೆ ಸ್ವಾಗತಿಸಿದರು. ಸುಪ್ರಿಯಾ ಎ ಶೆಟ್ಟಿ ಹಾಗೂ ಪ್ರಿಯಾ ಚೇತನ್ ಶೆಟ್ಟಿ ಅತಿಥಿಗಳನ್ನು ಪರಿಚಯಿಸಿದರು. ಮಾಜಿ ಅಧ್ಯಕ್ಷರಾದ ವಿಶ್ವನಾಥ ಡಿ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಕ್ರೀಡಾ ಸಮಿತಿ ಉಪ ಕಾರ್ಯಾಧ್ಯಕ್ಷ ನಿಧೀಶ್ ಶೆಟ್ಟಿ ವಂದಿಸಿದರು. ಅತಿಥಿಗಳನ್ನು ಶಾಲು ಹೊದಿಸಿ ನೆನಪಿನ ಕಾಣಿಕೆ, ಪುಷ್ಪಗುಚ್ಛ ನೀಡಿ ಗೌರವಿಸಲಾಯಿತು. ಕ್ರೀಡಾಕೂಟದ ಪ್ರಾಯೋಜಕರುಗಳನ್ನು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳನ್ನು ಸಂಘದ ಅಧ್ಯಕ್ಷ ವಿಜಯ್ ಶೆಟ್ಟಿ ಪುಷ್ಪಗುಚ್ಛ ನೀಡಿ ಗೌರವಿಸಿದರು. ನಂತರ ನಡೆದ ಕ್ರೀಡಾ ಸ್ಪರ್ಧೆಗಳಲ್ಲಿ ಮಕ್ಕಳು, ಪುರುಷರು ಹಾಗೂ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿದರು. ವಿವಿಧ ಓಟದ ಸ್ಪರ್ಧೆಗಳು, ಲಿಂಬು ಚಮಚ, ಪೊಟೆಟೊ ರೇಸ್, ರಿಲೇ ಓಟ, ಹಗ್ಗ ಜಗ್ಗಾಟ, ವಾಲಿಬಾಲ್, ಥ್ರೋಬಾಲ್, ಶಾಟ್ ಪುಟ್, ಕಪಲ್ ರೇಸ್, ಲಗೋರಿ ಮೊದಲಾದ ಸ್ಪರ್ಧೆಗಳನ್ನು ನಡೆಸಲಾಯಿತು. ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಶುಭ ಕೋರಿದರು. ಸಂಘದ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು, ಮಹಿಳಾ ವಿಭಾಗ ಹಾಗೂ ಯುವ ವಿಭಾಗದ ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಬರುವವರು ಕ್ರೀಡಾ ಜ್ಯೋತಿಗೆ ಕೇಳಲು ಮಹಿಳೆಯರ ಪೇರ ಮರಿದೆ आपले सर्वांचे लाडके नेते, कार्य सम्राट नगरसेवक, तरुण तडफदार, आपले सर्वांचे आशास्थान माननीय महापौर श्री राहुलदास यादव व भोसरीचे तदक्ष अधिकारी
मुख्य अतिथि पिंपरी चिंचवड महानगरपालिका महापौर श्रीमान राहुल जादव जी को भट्ट संघ की तरफ से हार्दिक स्वागत करता हूँ। ऐसे ही गौरव अतिथि इंस्पेक्टर श्रीमान राजेंद्र कुंटे सबका भी बंड संघ की तरफ से मैं हार्दिक स्वागत करता हूँ। ऐसे ही आज का कार्यक्रम में हमारा बंड संघ का क्रीड़ा कार्यक्रम में अपना आमदार महेश दादा जी भी आए, बहुत खुशी की बात है, उनको भी हमारा हार्दिक स्वागत करता हूँ। माता दानी नकलेಗೆ ಸಂಘದ ಪದವೀಧರರಿಗೆ ಮಾತ್ರೆಗಳ ಸ್ವಾಗತ ಮಂತ್ರದಲ್ಲಿ ಈ ಕ್ರೀಡಾಕೂಟಕ್ಕೆ ಬೈದಿನ ಊರ್ದ ಬುಕ್ಕ ಪರ ಊರ್ದ ಬಿನ್ನೆರೆಗಳ ಸ್ವಾಗತ ಮಂತ್ರದಲ್ಲಿ ಈ ಕ್ರೀಡಾಕೂಟಕ್ಕೂ ಬೇತೆ ಬೇತೆ ಸಂಘದ ಅಧ್ಯಕ್ಷರ ನಕಲೆಗೆ ಬುಕ್ಕ ಪದಾಧಿಕಾರಿ ನಕಲೆಗೆ ಮಾತ್ರೆಗಳ ಸಂಘದ ಪರವಾದ ಸ್ವಾಗತ ಮಂತ್ರದಲ್ಲಿ ಈ ಕ್ರೀಡಾಕೂಟನ ಯಶಸ್ವಿ ಕುರಿತಿನ ಅಧ್ಯಕ್ಷರ ಮಾಜಿ ಅಧ್ಯಕ್ಷರ ನಕಲಿಗೆ ಪದಾಧಿಕಾರಿ ನಕಲಿ ಸಮಿತಿ ಅಂಚನೆ ಮಹಿಳಾ ವಿಭಾಗದ ನಕಲಿಗಳ ಮಾತ್ರೆಗಳ ಸ್ವಾಗತ ಮಂತ್ರದಲ್ಲಿ ಈ ಕಾರ್ಯಕ್ರಮ ಬೈದಿನ ಮಾತಾ ಸಮಾಜದ ಸಂಘದ ಬಾಂಧವ್ಯ ನಕಲಿ ಮಾತ್ರೆಗಳ ಜ್ಞಾನ इनी स्वागत मंत्रದಲ್ಲಿ I welcome everyone here today on behalf of our Pimpri Chinchwad Band Sangha for the annual sports day. Taking our event further and begin with annual sports day, we are glad to welcome the chief guest of our event, Mr. Rajendra Kunte and Police Inspector MIDC Boston. Mr. Rajendra Kunte was born in Nasik to Mr. Pandurang Kunte and Mrs. Radhabai Kunte. इंदी मुक्कू वैदिना माता बंटा त्यांच्याकडे यांना नमस्कार. आजचे कार्यक्रमाचे अध्यक्ष प्रमुख पाहुणे आमचे सर्व महेश दादाजी लांडगे साहेब, आजचे कार्यक्रमाचे प्रमुख पाहुणे पिंपरी चिंचवड महानगरपालिकेचे महापौर राहुलजी जाधव साहेब, सर्व आदरणीय व्यासपीठ, सर्व समोर बसलेल्या बंधू भगिनी आणि माझे मित्र, या कार्यक्रमाला आज 23 वर्ष होत आहेत आणि हा कार्यक्रम कंटिन्यू चालू आहे. सर्व विशेष करून शेट्टी ग्रुपचा मी आभारी आहे की इथल्या मुलांना चांगल्या प्रकारचे आरोग्य देण्यासाठी ते क्रीडा उत्सव भरत आहे. पैसा संपत्ती किती जरी असली आणि आरोग्य नसल तर ते काही उपयोगाचं नाही. मी विशेष आभार व्यक्त करतो हे जे मंडळ आहे, सर्व विजयजी, महेशजी, राजेशजी, राकेशजी, अरुणजी, सुधाकरजी आणि सर्व जे विश्वनाथजी, दिनेशजी, डॉक्टर स्मिता चोप्राजी, सुप्रियाजी, आकाशजी, जीवनजी, रविराजजी, जयाजी आणि राजारामजी, या सर्व शेट्टी अँड ग्रुप हे चांगलं वर्षभर काम तर करतच असतात. हॉटेलिंगचा व्यवसाय सोडा, पण सर्वात महत्त्वाचं जे अन्नदान आहे, जरी पैसे घेऊन करत असले तरी अन्नदान हे सगळ्यात महत्त्वाचं आहे आणि त्यासाठी मी परिवार त्यांना वंदन करतो. When he started working for Mauli Jadhav when BJP corporated. Within 6 years, Jadhav got selected as the MNC corporator from Chikli in 2012 municipal elections. He then became a strong supporter of Mahesh Landge, the Bhosri BJP associate MLA, and joined the BJP before 2017 municipal elections. Jadhav got elected as BJP corporator from Ward Banner 2C in February 2017. He was one of the contenders from the mayoral position back then. BJP gained the absolute majority in the civic body, but Nitin Gaje became the first BJP mayor. Jadhav was then mentioned as the BJP member to the standing committee in February-March 2018 and was a top contender from MLA Landge's faction for the post of standing committee chairman. Mr. Jadhav is now serving as the mayor of PCMC. सर्व पिंपरी चिंचवड शहरातील आमचे सर्व सहकारी मित्र, सर्व शेट्टी परिवार,
यांच्या माध्यमातून या ठिकाणी आयोजित केला जातो. 23 वर्ष झालं, 23 वर्षापासून हा स्पोर्ट डे साजरा केला जातो आणि आज 23व्या वर्षात पदार्पण करत असताना आपण सर्वजण या ठिकाणी उपस्थित आहात. उपस्थितीमध्ये भोसरी विधानसभा मतदारसंघाचे लोकप्रिय लाडके आमदार आदरणीय महेशदादा लांडगे, त्याचबरोबर देशाची सेवा करता करता पिंपरी चिंचवड शहराची ज्यांना दुसऱ्यांदा सेवा करण्याची संधी मिळाली ते आमचे कुंटे साहेब, सर्व सन्माननीय व्यासपीठ, आमचे विजयजी शेट्टी जे हॉटेल व्यवसायामध्ये प्रसादजी आणि जगदीशबाईंच्या सहकार्याबरोबर तेही आमच्या माझ्या प्रभागामध्ये रती हॉटेलच्या माध्यमातून व्यवसाय करतात. तसं पिंपरी चिंचवड शहरामध्ये जर आपण पाहिलं तर कोणत्या कोपऱ्यात गेलं तरी या शेट्टी परिवाराचं हॉटेल नाही असा कोणताच कोपरा नाही. अगदी आता नवीन रावेतमध्ये जरी मारताना वळताना मुंबईकडे जाताना थोडीशी नजर टाकली तरी जगदीश भाईंचं हॉटेल आहेच त्या. जो कोपरा राहिला होता तोही घेतला. आता काही शहरात कोणता कोपरा असा राहिला नाही. परंतु एक गोष्ट नक्की, ज्या ठिकाणी मॅनेजमेंट असेल, त्याचबरोबर स्वच्छता असेल, टेस्ट असेल, चांगले पदार्थ ज्या ठिकाणी खायला मिळत असतील, पुढच्या वेळेस फक्त लाल गाडी नक्की येते. लाल गाडीत मिनिस्टर म्हणून भावी मंत्री म्हणून आपण एवढा काळ महाराज याचा पुढच्या ते फक्त लाल गाडीतच येणार इकडे. गेल्या वर्षी या कार्यक्रमाला उद्घाटनाला आलो आणि आता मी महापौराला फोन केला तर कुठे तर मला म्हणले निघिरा ग्राउंडवर आहे कार्यक्रमासाठी. म्हणजे तुम्ही या तर मी नाश्ता करतो श्रीकृष्ण हॉटेलमध्ये. त्यांचा फोन ठेवला की जगदीश बाईचा फोन आला. मला माहिती नाही तुझं याच्या कार्यक्रमाला. तसं त्याला मोठ्या भावासारखं आम्ही समजतो. त्यामुळे त्याचं ऐकलं शेट्टी परिवार या शहरामध्ये, या जिल्ह्यामध्ये, या राज्यामध्ये विविध क्षेत्रामध्ये काम करतो, विशेषतः हॉटेल क्षेत्रामध्ये. तसं बऱ्याचशा शेट्टी परिवाराची माझे अत्यंत बरोबरचे संबंध आहेत, म्हणजे फॅमिली रिलेशन आहे. मला वाटतं मी उल्हास शेट्टीबरोबर मी त्यांच्या गावाला पण गेलो उडपीला. रोटी खाऊन आलो. सासरवाडीला मी गेलो त्याच्या सासरवाडीला गेलो तर त्यांचे चुलत सासरे होते, म्हणजे यांची बंधू तिथं होतं. शेतात काम करत होते. भात शेती होती, भात शेती होती. मी त्यांना पाहिलं. इतकं मजबूत व्हिडिओ, म्हणजे एकदम स्ट्रॉंग होते, एकदम स्ट्रॉंग होते. हात बीत एकदम असे जर पैलवानसारखे दिसत होते. मी म्हटलं जगदीश भाई तुम्ही तिकडे आल्यामुळे थोडे असे झाले, नाहीतर इकडे गावाकडे सगळे आमच्यासारखे सगळे एकदम. मी ते गावात गेल्यानंतर पाहिलं त्या उडपीमध्ये श्रीकृष्ण मंदिरात पण गेलो. सवय नाही मराठी बोलून. तसंच आपला व्यासपीठावर बसलेला सगळे आपला मान्यवर आणि आपला माजी कॉर्पोरेटर जगदीश शेट्टी, माजी कॉर्पोरेटर उल्हास शेट्टी, माजी कॉर्पोरेटर प्रसाद शेट्टी, त्यांना स्वागत करतो. ವೇದಿಕಡಿತ್ತಿನ ಸಂಘದ ಪದಾಧಿಕಾರಿ ನಗಲಿಗೆ ಮಾಜಿ ಅಧ್ಯಕ್ಷರು ನಗಲಿಗೆ ಕಾರ್ಯಕಾರಿ ಸಮಿತಿದ ಸದಸ್ಯರು ಕಾಂಡದ ಚಳಿಕ ಸಂಘದ ಮಿತ್ತ ಪ್ರೀತಿ ಇನಿತ್ತ ಕಾರ್ಯಕ್ರಮಗೂ ಬೈದಿನ ಎನ್ನ ಮೋಖ್ಯದ ಸಮಾಜದ ಬಾಂಧವ್ಯರು
ಕರೆಯನ 22 ವರ್ಷದಿಂಚಿ ಬಂಟರ ಸಂಘ ಪಿಂಪ್ರಿ ಚಿಂಚವಾಡದ ವಾರ್ಷಿಕ ಕ್ರೀಡಾಕೂಟವನ್ನು ಕಾರ್ಯಕಾರಿ ಸಮಿತಿ ದಕ್ಕಲು ಬೊಕ್ಕ ಸಂಘದ ಪ್ರೀತಿದಿದ ದನಿನಕ್ಲೆಗೆ ಸಹಕಾರ ಕೊಡ್ ಭಾರಿ ವಿಜೃಂಭಣೆಡು ಯೋಜನೆ ಮಲ್ತೊಂದು ಬರೊಂದಿಲ್ಲ. ಈ ಕ್ರೀಡಾಕೂಟದ ಮುಖಾಂತರ ಬಂಟರ ಸಂಘದ ಯುವ ಜನಾಂಗವನ್ನು ಕ್ರೀಡೆಯನ್ನು ಆಸಕ್ತಿಯನ್ನು ಪುಟ್ಟದು ಬಂಟರ ಕ್ರೀಡಾಪಟ್ಟನು ಎದುರುಗ ರಾಜ್ಯ ಬೊಕ್ಕ अंतरराष्ट्रीय पट्टण यशस्वी आवारे एंगलना वंजी किरु प्रयत्न. या भागाचे लोकप्रिय आमदार महेशदादा लांडगे, अध्यक्ष विजय शेट्टी, सर्व त्यांचे कमिटी मेंबर्स, सिनियर वी.डी. शेट्टी, विश्वनाथ शेट्टी, त्याचप्रमाणे माजी नगरसेवक जगदीश शेट्टी, प्रसाद शेट्टी, त्याचप्रमाणे आमचे ह्या भागातील पूर्वी होते आता चाकणला गेले आमचे मित्र असे कुंटे साहेब बरं झाले. हॉटेलवाल्यांना सर्वांना सपोर्ट आहे त्यांचा. फक्त मी आभार मानण्यासाठी आले की आमचे मित्र, राजकारणाच्या पलीकडे असलेले आमचे मित्र, भले ते आज नगरसेवक होते, आमदार झाले, उद्या मंत्री होतील, आमच्यासाठी ते महेश दादाच राहणार आहे भविष्यात. पण गेले कित्येक वर्ष आम्ही 15 वर्ष एकत्र काम करत असताना मला जगदीशला, प्रसादला नेहमीच एक आधार असायचं. पालिकेमध्ये काम करत असताना आम्ही व्यासपीठावर मागं बसून बरेचसे अनुभव आमचे आहेत. त्याचप्रमाणे माझ्याबरोबर गावालाही त्या ठिकाणी आले होते राजेश पिल्ले, राजू मिसाळ, महेश लांडगे. त्यांना त्या ठिकाणी आपलं आमच्या भाषेत कोंबड्याचं फाईट ह्या सगळ्या गोष्टी त्यांना फिरवल्या. त्यांनी काय गमतीत काहीतरी बोलले, घर सापडत नाही, तसं काही नाही आहे. रात्रीचा काळ होता तो. आणि महेश दादाला त्या गावामध्ये आला की एवढा आवड झाली ती की मला त्याचा एक अनुभव आठवतोय की सकाळ सकाळ नाश्त्यासाठी आम्हाला माझ्या सासरवाडीमध्ये डोसाचं एक मस्त कॅसरोलमध्ये दिलं होतं. आरामसे और सब ಇನ್ನು ಭಾರಿ ಖುಷಿ ಒಂದುಂಡು. ಈ ಬಂಟರ ಸಂಘ ಪಿಂಪ್ರಿ ಚಿಂಚವಾಡದ ಈ 23ನೇ ಕ್ರೀಡೋತ್ಸವಡು ಎಂಕುಲು ಇನ್ನು ಭಾಗವಹಿಸ ಎಂಕುಲು ನೆತ್ತ ಒಂಜಿ ಪಾರ್ಟ್ ಆದುಲ್ಲ ಇನ್ನು ಇಂಚಿನ ಒಂಜಿ ಪ್ರೋಗ್ರಾಮ್ ಮತ ಪರವೂರು ಬತ್ತದ ನಮ್ಮ ಮಲ್ತಂಡ ನಮ್ಮ ಊರದಾಗಲೇ ಮಾತೆರೆಲ್ಲ ಒಂಜಿ ಭಾಗಿಯಾರಿಗೆ ಒಂಜಿ ಚಾನ್ಸ್ ತಿಕ್ಕೊಂಡು ಇನ್ನಿಕೊಂಡು ಸ್ಪೋರ್ಟ್ಸು ಒಂಜಿ ಮಾತೆರೆಲ್ಲ ಒಟ್ಟು ಮಲ್ತದ ಜಾತಿ ಒಂದು ಪ್ರಾಯದ ಲಿಮಿಟೇಷನ್ ಇಜ್ಜಿ ಒಕ್ಕ ಎಡ್ಡೆ ಮಾತೆರೆಲ್ಲ ಒಟ್ಟು ಮಲ್ತಂದು ಇನ್ನಿಕೊಂಡು ಒಂದು ನಮ್ಮ ವೈರತ್ವವನ್ನು ದಾದೈತೆಲ್ಲ ಬುಡ್ದು ಸ್ಪೋರ್ಟ್ಸೋಡು ಮಾತೆರೆಲ್ಲ ಒಂದೇ ಮನಸ್ಸಲ್ಲಿ ಭಾಗವಹಿಸಾದ ನಮ್ಮ ಇಂದೇನು ಮಲ್ಪರೆ ಭಾರಿ ನಮಕ್ ಒಂದು ಎನರ್ಜೆಟಿಕ್ ಒಂದು ಮಾತೆಲ್ಲ ಸಂಘದಗಳು ಮಾತ್ರ ಒಟ್ಟಾದ ಮಲ್ಪರೆ ಭಾರಿ ಖುಷಿ ಒಂದುಂಡು ನಿಗಲಿಗೆ ಈತ ಜನ ನಮ್ಮ ಊರದಾಗಲು ಒಟ್ಟಾಪಿನೇ ಅನ್ನೋ ತೂಪಿನ ಫಸ್ಟ್ ಟೈಮ್ ಇನ್ನು ಪೂನೋಡು
ಅಂಡ ಒಂದೆನ್ ತೂವೆರೆ ಭಾರಿ ಖುಷಿ ಉಂಡು ಎಂಕು ನೆಡ್ದುಂಬಲ ಎಡ್ಡೆ ರೀತಿಯ ಒಂದು ಇಂಚಿನ ಕಾರ್ಯಕ್ರಮ ಮಸ್ತ್ ನಿಗಲು ಪಾಡೊಂದು ದುಂಪೋಲೆ ನಿಗಲೆ ಮಾತ ಎಡ್ಡೆ ಆವಡೊಂದು ಶುಭ ಹಾರೈಕೆ ಪುಣೆ ಬಂಟ್ಸ್ ಅಸೋಸಿಯೇಷನ್ದ ತರಫೆ ಯಾನ್ ಕೊರೊಂದುಲ್ಲೆ. Below 6 year, first prize Tanisha Jagdish Shetty, second prize Anmi Hari Shetty, third prize Savya Vishwanath Shetty, third prize. एक मिनट Victor Bhaksar करोड़ बंद करने मिला. Second Shetty Arjun को 100 meters. Congratulations. टोटल हो गया स्कोर 5 दूसरे राउंड की पहली ओवर लेकर आ रहे हैं तुषार.
ಪರಿಸರದ ಬಂಟು ಬಾಂಧವರು ವಿಂಜಾವಡು ಒಟ್ಟು ಮಹಾನ್ ಉದ್ದೇಶ ನೀಡಿ 1972 ನಮ್ಮ ಪಿಂಜ ಬಂಡ ಸ್ಥಾಪನೆ ಮಸ್ತ ನಮ್ಮ ಜೋಕುಲು ನಮ್ಮ ಸಮಾಜ ಜೋಕುಲು ಕ್ರೀಡಾ ಪಿರಿಯ ಬಲ್ಲಿಂದ ಪರಮೇಶ್ವರ ಕ್ರೀಡಾ ಮಹೋತ್ಸವ ಮಲ್ತದೆ 3 ವರ್ಷದ ಪತ್ತಿನ 2 ವರ್ಷ ಜನಮಟ್ಟ ಪ್ರಾಸ್ಪೇಸ ಅವಕಾಶ ಕಲ್ಪಿಸದ ಅಂದರೆ ಕಾರ್ಯ ಕ್ರೀಡಾ ಮಹೋತ್ಸವ ಎಂಚದ್ದು ಕ್ರಿಕೆಟ್ ಮ್ಯಾಚ್ ಕ್ರಿಕೆಟ್ ಟೂರ್ನಮೆಂಟ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸ್ ಪ್ರತಿಯೊಂದರ ಹೋಗಲೇ ಮತ್ತು ನಮ್ಮ ಮೂರು ಬಂಡ್ ಸಂಘನ ವರೆಯಟ್ಟೆ ಕೆಲಸ ಮಾಡುന്നുണ്ട് 1972 23 ವರ್ಷ ಕಂಟಿನ್ಯೂ ಒಂದು ಕೆಲಸ ನಡೆದುಂಟು ಯಾಕೆ ಸಾಧ್ಯ ಆಗಲಿ ಶುಭೇಚ್ಛೆಗಳು ഞാൻ ಪಿಂಪ್ಚಿಂದ ಮಾಜಿ ಅಧ್ಯಕ್ಷ ಸೆಕೆಂಡ್ ಅಧ್ಯಕ್ಷ ಫಸ್ಟ್ ಅಧ್ಯಕ್ಷ ವಸಂತ ಶೆಟ್ಟಿ ದಿವಂಗತ ತೀರ್ಬೋತೀರಿ ಇತ್ತ ಸೀನಿಯರ್ ಯಾನ್ ವಿಶ್ವನಾಥ್ ಶೆಟ್ಟಿ ಎಂದು ಎಂಕಡೆ ಪ್ರತಿಯೊಂದು ಮಾಜಿ ಅಧ್ಯಕ್ಷರು ಇದರ ಪ್ರತಿಯೊಂದು ಕ್ರೀಡಲು ಭಾಗವಹಿಸಿದ್ರೆ 23 ವರ್ಷ ಇಂಚಿ ಅದು ಅಪ್ಸೆಂಟ್ ಜೇರ ಪ್ರತಿಯೊಂದು ಬಂದು ಮೂರು ಪ್ರೋತ್ಸಾಹ ಕೊಡೋದು ಎಂಗೆ ಭಾರಿ ವಿಶೇಷ ಬೆಂಡ್ ಸಂಘ ಬಂಡ್ ಸಂಘ ಲಾಸ್ಟ್ 25 ಇಯರ್ಸ್ ಎಂಕಲ್ ಮೂಲ ಆರ್ಗನೈಸ್ ಮಲ್ತಂದುಲ್ಲ ನಿನ್ನ ಫೌಂಡರ್ ಮೆಂಬರ್ ಎಂಕಲ್ನ ಕೈಲಾಸ್ ವಸಿ ವಸಂತ್ ಶೆಟ್ಟಿ ಒಕ್ಕ ವಿಡಿ ಶೆಟ್ಟಿ ವಿಠಲ್ ಶೆಟ್ಟಿ ವಿಶ್ವನಾಥ್ ಯರ್ಮಲ್ ಮುಗುರು ಮತ್ತು ಫೌಂಡ್ ಮಲ್ತದ್ದು 23 ಇಯರ್ಸ್ ಒಂದು ಬಂಡ್ ಸಂಘದ ಆರ್ಗನೈಸ್ ಮಲ್ತದ್ದು ಅದು ಈ ವರ್ಷ ಎಂಕಲು ಪ್ರತಿ ವರ್ಷ ಸ್ಪೋರ್ಟ್ಸ್ ಫಂಕ್ಷನ್ ದೀಪ ಈ ವರ್ಷ ಎಲ್ಲ 1,000 ಜನ ಎಂಕಲು ಸ್ಪೋರ್ಟ್ಸ್ ಮೂಲ ಒಟ್ಟಾತ ಬೊಕ್ಕ ಈ ಬಂಡ್ ಸಂಘ ಆರ್ಗನೈಸ್ ಮಲ್ಪನಾಗ ಬಾಕಿದ ಕಲ್ಚರ್ ಪ್ರೋಗ್ರಾಮ್ಸ್ ಸೋಷಿಯಲ್ ಪ್ರೋಗ್ರಾಮ್ಸ್ ಮೂಲ ಎಂಕಲು ಆರ್ಗನೈಸ್ ಮಲ್ಪುವ ಪಾಪದಾಗಲಿಗೆ ಸ್ಟೂಡೆಂಟ್ನಾಗಲಿಗೆ ಎಂಕಲು ಫೀಸ್ ಹೆಲ್ಪ್ ಮಲ್ಪುವ ಬೊಕ್ಕ ಸೋಷಿಯಲ್ ಆ್ಯಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಪ್ರೋಗ್ರಾಮ್ ಡಾನ್ಸ್ ವಿವಿಧ ಪ್ರೋಗ್ರಾಮ್ ಎಂಕಲು ಆರ್ಗನೈಸ್ ಮಲ್ತೊಂದುಲ್ಲ ಈ ಬಂಡ್ ಸಂಘ ಪಿಂಪ್ರಿಂಚೋಡು ಪೂರ ಒಟ್ಟಾದು ಎಡ್ಡೆ ಪ್ರೋಗ್ರಾಮ್ ಆರ್ಗನೈಸ್ ಮಲ್ತೊಂದು 24th ಇಯರ್ಸ್ಗೆ ಎಂಕುಲು ಮಲ್ಲ ಜಾಗ್ಗೆ ತಂದು ಒಂಜಿ ಎಡ್ಡ ಹಾಲ್ ಮದ್ಮದ ಹಾಲ್ ಬೊಕ್ಕ ಸೋಷಿಯಲ್ ಸ್ಕೂಲ್ ಕಟ್ಟನ ಎಂಕಲ್ನ ಮಾನಸುಂಡು ಪೂರಾಗುಲ್ಲ ಎಂಕಲ್ ಹೆಲ್ಪ್ ಮಲ್ಪೋಡು ಪಿಂಪ್ರಿಂಚೋಡು ಅಂಚೆ ಎಂಕುಲು ನಾನು ಪೂರ ರಿಕ್ವೆಸ್ಟ್ ಮಲ್ತೊಂದಿಲ್ಲ ಬಂಡ್ ಸಂಘ ಹಾಲ್ ಇಂಡಿಯಾದಾಗಲಿಗೆ ಬೊಕ್ಕ ಎಂಗಲ್ಲ ಈ ಸರ್ತಿದ ಚೀಫ್ ಗೆಸ್ಟ್ MLA ಮಹೇಶ್ ಲಾಂಡ್ಗೆ ಬೈದಿತ್ತೇರು ಮೇಯರ್ನಗಳು ಮತ್ತು ಬೈದಿತ್ತೇರು ಬರ್ಪಿನ ತಿಂಗಳು ಎಂಗಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಉಂಟು ಐಕೆಲ್ಲ ಪೂರಾಗುಲ್ಲ ಸಪೋರ್ಟ್ ಮಲ್ಪೋಡು ಪೂರ ಬಂಡ್ ಸಂಘದಗಳು ಬರೋಡು ಅಂಚೆ ಎಂಕಲು ಎಂಕಲ್ಲ ಅಧ್ಯಕ್ಷ ವಿಜಯ್ ಶೆಟ್ಟಿನ ಪರವಾದ ವಿನಂತಿ ಮಾಡ್ತಿದ್ದಿಲ್ಲ.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.